ಈ ಅಣಬೆ ಅಥವಾ ಮಶ್ರೂಮ್ ಇದೆಯಲ್ವಾ, ಇದನ್ನ ಸರಿಯಾಗಿ ಪರ್ಫೆಕ್ಟಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಇದನ್ನ ನಾವು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಇದು ಆರೋಗ್ಯಕ್ಕೆ ತುಂಬಾ ಡೇಂಜರಸ್. ಆದ್ದರಿಂದ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತೊಂದು ತುಂಬಾ ಯೂಸ್ಫುಲ್ ಆಗಿರುವಂಥ ವೀಡಿಯೋನ ನಾನು ಹಾಕ್ತಾ ಇದ್ದೀನಿ. ನನ್ನ ವೀವರ್ ಒಬ್ರು ಇದನ್ನ ಕೇಳಿದ್ರು ಕೂಡ ಈ ಅಣಬೆ ಇರುತ್ತಲ್ವ ಅಥವಾ ಮಶ್ರೂಮ್ ಇರುತ್ತಲ್ವ, ಇದನ್ನ ಪರ್ಫೆಕ್ಟಾಗಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಣಬೆ ಅಥವಾ ಈ ಮಶ್ರೂಮನ್ನು ಕ್ಲೀನ್ ಮಾಡೋದು, ಸರಿಯಾಗಿ ಕ್ಲೀನ್ ಮಾಡೋದು ತುಂಬ ಜನರಿಗೆ ಗೊತ್ತಿಲ್ಲ. ಇದನ್ನ ನಾವು ಸರಿಯಾಗಿ ಕ್ಲೀನ್ ಮಾಡದೆ ತಿಂದರೆ ಅದು ತುಂಬಾ ಆರೋಗ್ಯಕ್ಕೆ ಡೇಂಜರಸ್. ಈ ವಿಡಿಯೋನ ನೋಡಿ ನಾವು ಮಶ್ರೂಮನ್ನು ಹೇಗೆ ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ನೀವು ತಿಳ್ಕೊಬೋದು. ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಕೂಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಎಲ್ರಿಗಿಂತ ಬೇಗನೆ ನೋಡ್ಬೋದು. ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಈ ಕೆಲವರಿಗೆ ತುಂಬ ಜನರಿಗೆ ಈ ಮಶ್ರೂಮನ್ನು ಹೇಗೆ ಕ್ಲೀನ್ ಮಾಡೋದನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ಮಶ್ರೂಮನ್ನು ನಾವು ಅಂಗಡಿಯಿಂದ ತಂದು ಪದಾರ್ಥ ಮಾಡೋದಿದ್ರೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂತಂದರೆ ಹೊರಗಡೆ ಮಶ್ರೂಮ್ ಬೆಳೆಯುವಾಗ ಏನಾದರೂ ಪೆಸ್ಟಿಸೈಡ್ಸ್, ಏನಾದರೂ ಕೀಟನಾಶಕ ಏನಾದರೂ ಅದಕ್ಕೆ ಹಾಕಿದರೆ ಅದು ಆರೋಗ್ಯಕ್ಕೆ ತುಂಬಾ ಡೇಂಜರಸ್. ಇದು ಜಸ್ಟ್ ಇವಾಗ ಅಂಗಡಿಯಿಂದ ತಂದಿರುವಂಥ ಫ್ರೆಶ್ ಆಗಿರುವಂತಹ ಮಶ್ರೂಮ್, ತುಂಬಾ ಫ್ರೆಶ್ ಇದೆ. ಅಣಬೆ ಬೇರೆ ಬೇರೆ ವಿಧದಲ್ಲಿ ಬರುತ್ತೆ. ಇದು ಆ್ಯಕ್ಚುಲಿ ಬಟನ್ ಮಶ್ರೂಮ್ ಎಲ್ಲರೂ ಜಾಸ್ತಿಯಾಗಿ ಇದನ್ನೇ ಯೂಸ್ ಮಾಡುವಂಥದ್ದು. ನೀವು ಅಂಗಡಿಯಿಂದ ಮಶ್ರೂಮ್ ತರಬೇಕಿದ್ರೇ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದರೂ ಕೊಳೆತಿದ್ರೆ ಅದನ್ನು ದಯವಿಟ್ಟು ಯೂಸ್ ಮಾಡಬೇಡಿ, ಅದು ಅಷ್ಟೊಂದು ಒಳ್ಳೆಯದಲ್ಲ. ಫ್ರೆಶ್ ಇರುವಂಥ ಮಶ್ರೂಮನ್ನೇ ಯೂಸ್ ಮಾಡಿ. ಮತ್ತು ಮಶ್ರೂಮ್ ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೈಯೆಸ್ಟ್ ಮಿನರಲ್ಸ್ ಮತ್ತು ಪ್ರೋಟೀನ್ಸ್ ಇರೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು. ಮಕ್ಕಳಿಂದ ದೊಡ್ಡವರಿಗೆ ತನಕ ಇದು ಎಲ್ರಿಗೂ ಒಳ್ಳೆಯದು. ಮಶ್ರೂಮಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಫ್ಲಶ್ ಇರುವಂಥದ್ದು, ಇನ್ನೊಂದು ಅದರ ದಂಟು. ನಾವು ಎರಡನ್ನು ಸಪ್ರೇಟಾಗಿ ಮಾಡಿ ಕ್ಲೀನ್ ಮಾಡಬೇಕಾಗುತ್ತೆ. ಮಶ್ರೂಮನ್ನು 2 ವಿಧದಲ್ಲಿ ಕ್ಲೀನ್ ಮಾಡ್ತಾರೆ. ಒಂದು ಏನು ಅಂತಂದರೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ತಾರೆ, ಇನ್ನೊಂದು ಸಿಪ್ಪೆ ತೆಗೆಯದೆ ಹಾಗೇ ಕ್ಲೀನ್ ಮಾಡ್ತಾರೆ. ನಾನು ಇವತ್ತು 2 ವಿಧಾನ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೆಯದಾಗಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡುವ ವಿಧಾನ. ಇದ್ರ ಬದಿಯಿಂದ ಈ ಥರ ತೆಳು ಸಿಪ್ಪೆ ನಿಮಗೆ ಸಿಗುತ್ತೆ ಕೈಗೆ. ಅದನ್ನ ನೀಟಾಗಿ ಈ ಥರ ತೆಗೆದುಕೊಂಡು ಬಿಡಬೇಕು. ತುಂಬ ಈಸಿಯಾಗಿ ಕೈಯಲ್ಲೇ ತೆಗೆಯೋದಕ್ಕೆ ಬರುತ್ತೆ. ಇಲ್ಲದಿದ್ದರೆ ಒಂದು ನೈಫನ್ನು ಯೂಸ್ ಮಾಡಿ ಕೂಡ ತೆಗಿಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕ್ಲೀನ್ ಆಯಿತು ಅಂತ ಅಂದ್ಬಿಟ್ಟು. ಬರೀ ನಾನು ಕೈಯಲ್ಲೇ ತೆಗೆದಿರುವಂಥದ್ದು. ತುಂಬಾ ಈಸಿ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ತುಂಬಾ ಸೇಫ್. ಈ ಥರ ಸಿಪ್ಪೆ ತೆಗೆದು ನಾವು ಕ್ಲೀನ್ ಮಾಡ್ತೀವಲ್ವ, ತುಂಬಾ ಸೇಫ್. ಯಾಕಂತಂದರೆ ಯಾವುದು ಮೇಲ್ಗಡೆ ಏನಾದರೂ ಜೆಮ್ಸ್ ಅಥವಾ ಏನಾದರೂ ನಿಮಗೆ ಪೆಸ್ಟಿಸೈಡ್ಸ್ ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಅದಾದ ನಂತರ ಅದರ ದಂಟನ್ನು ಕೂಡ ಸಿಪ್ಪೆ ತೆಗಿಯಕ್ಕೆ ಆಗುತ್ತೆ. ಬಟ್ ಕೆಲವೊಂದು ಸರಿ ತುಂಬ ತೆಳು ಅಂತ ಇದ್ದರೆ ನೀವು ಅದನ್ನ ಕೈಯಲ್ಲಿ ರಬ್ ಮಾಡಿ, ಈ ಥರ ನೀಟಾಗಿ ಕೈಯಲ್ಲಿ ರಬ್ ಮಾಡಿ ಕೂಡ ಕ್ಲೀನ್ ಮಾಡ್ಕೋಬೋದು. ಏನು ಕಷ್ಟ ಇರಲ್ಲ ಇದು. ನೋಡಿ, ಸಿಂಪಲಾಗಿ ದಂಟನ್ನು ಕೂಡ ನೀವು ನೀಟಾಗಿ ಈ ಥರ ಕ್ಲೀನ್ ಮಾಡಿಕೊಳ್ಳೇಬೇಕು. ಇಲ್ಲದಿದ್ದರೆ ದಂಟನ್ನು ನೈಫಿಂದ, ಈ ಥರ ಒಂದು ನೈಫಿಂದ ಕೂಡ ಹೀಗೆ ಕ್ಲೀನ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಆಪ್ಷನನ್ನು ನೀವು ಯೂಸ್ ಮಾಡ್ಬೋದು. ಈಗ ಸಿಪ್ಪೆ ತೆಗೆದಿರುವಂಥ ಮಶ್ರೂಮನ್ನು ಹೇಗೆ ಮತ್ತೊಂದು ಸರಿ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸಿಪ್ಪೆ ತೆಗೆದಿದ್ರೂ ಕೂಡ ಅದನ್ನ ಇನ್ನೊಂದು ಸರಿ ನಾವು ಕ್ಲೀನ್ ಮಾಡಿಕೊಳ್ಳೇಬೇಕಾಗುತ್ತೆ. ಸಿಪ್ಪೆ ತೆಗೆದಿರುವಂಥ ಮಶ್ರೂಮನ್ನು ನೀರಿಂದ ಕೂಡ ಕ್ಲೀನ್ ಮಾಡ್ಕೋಬೋದು ಅಥವಾ ಬಟ್ಟೆಯಿಂದ ಒರೆಸಿ ಕೂಡ ಕ್ಲೀನ್ ಮಾಡ್ಕೋಬೋದು. ನಾನು ಇವತ್ತು 2 ವಿಧಾನನ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಶ್ರೂಮನ್ನು ಯಾವತ್ತೂ ನೀವು ಒರೆಸೋದಿದ್ರೂ ಓಕೆ, ತೊಳೆಯೋದಿದ್ರೂ ಓಕೆ, ಬಿಸಿ ನೀರಿಂದನೇ ತೊಳೆಯಬೇಕಾಗುತ್ತೆ. ಉಗುರು ಬೆಚ್ಚಗಿಂತ ಒಂದು ಸ್ವಲ್ಪ ಜಾಸ್ತಿ ಬಿಸಿ ನೀರನ್ನು ತಗೊಂಡು ಅದಕ್ಕೆ 1 ಅಥವಾ 2 ಕಲ್ಲುಪ್ಪು ಹಾಕೋಬೇಕು. ನೀರನ್ನು ಅಥವಾ ಮಶ್ರೂಮನ್ನು ತುಂಬ ಕ್ಲೀನ್ ಮಾಡುತ್ತೆ. ಏನು ಅದಕ್ಕೆ ಜೆಮ್ಸ್ ಅಥವಾ ಏನಾದರೂ ಇದ್ದರೂ ಕೂಡ ಅದು ಕಿಲ್ ಮಾಡುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ಒಂದು ಟರ್ಕಿ ಟವೆಲ್ ಟೈಪು ದಪ್ಪದ ಬಟ್ಟೆ ಇದ್ದರೆ, ಕ್ಲೀನ್ ಆಗಿರೋಂಥ ಬಟ್ಟೆ ಇದ್ದರೆ, ಕಾಟನ್ ಬಟ್ಟೆನೂ ಆಗುತ್ತೆ, ಅದನ್ನ ನೀರಿಗೆ, ಬಿಸಿನೀರಿಗೆ ಅದ್ದಿಬಿಟ್ಟು ಈ ಅಣಬೆ ಮೇಲ್ಗಡೆ ಈ ಥರ ನೀಟಾಗಿ ಒರೆಸ್ಬಿಟ್ಟು ಮತ್ತು ಕೆಳಗಡೆ ಭಾಗದಲ್ಲಿ ಕೂಡ ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಏನಾದರೂ ಕೆಮಿಕಲ್ ಗಿಮ್ಸ್ ಏನಾದರೂ ಇದ್ದರೂ ಕೂಡ ಈ ಉಪ್ಪಿನ ಬಿಸಿನೀರು ಜೊತೆ ಅದು ಸತ್ತು ಹೋಗುತ್ತೆ, ಕ್ಲೀನ್ ಆಗುತ್ತೆ. ನೋಡಿ, ಈ ಥರ ಸಿಪ್ಪೆ ತೆಗೆದು ಬಟ್ಟೆಯಲ್ಲಿ ಕ್ಲೀನ್ ಮಾಡೋದ್ರಿಂದ ಈ ಅಣಬೆ ಒಳಗಡೆ ಇದೆಯಲ್ಲ, ನೀರು ಹೋಗಲ್ಲ ಮತ್ತು ನಮಗೆ ಅಡುಗೆಗೆ ಇದು ಸಪ್ಪೆ ಬರಲ್ಲ. ಈಗ ಸಿಪ್ಪೆ ತೆಗೆದಿರುವಂತಹ ಅಣಬೆನ ನೀರಲ್ಲಿ ಹೇಗೆ ತೊಳೆಯುವುದಂತಂದರೆ ಮತ್ತೆ ಸೇಮ್ ಪ್ರೊಸೀಜರ್. ಒಂದು ಸ್ವಲ್ಪ ಉಗುರು ಬೆಚ್ಚಗಿಂತ ಜಾಸ್ತಿ ಬಿಸಿ ನೀರನ್ನು ತಗೊಂಡು ಚೂರು ಅದಕ್ಕೆ ಕಲ್ಲುಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಅಣಬೆನ, ಸಿಪ್ಪೆ ತೆಗೆದಿರುವಂಥ ಅಣಬೆನ ನೀರಲ್ಲಿ ಹಾಕಿಬಿಟ್ಟು ಈ ಥರ ಕ್ಲೀನ್ ಮಾಡ್ಕೋಬೇಕು. ತುಂಬ ಹೊತ್ತು ನೀರಲ್ಲಿ ಬಿಡಬಾರ್ದು. ಯಾಕಂತಂದರೆ ಅಣಬೆಗೆ ತುಂಬಾ ಬೇಗ ನೀರು ಎಳ್ಕೊಳ್ಳೋದು. ನೀರು ಎಳ್ಕೊಂಡ್ರೆ ಅಣಬೆ ಕಂಪ್ಲೀಟಾಗಿ ಸಪ್ಪೆ ಆಗೋಗುತ್ತೆ, ನಮಗೆ ಪದಾರ್ಥ ಅಷ್ಟು ಟೇಸ್ಟ್ ಬರಲ್ಲ. ಇವಾಗ ಸಿಪ್ಪೆ ತೆಗೆಯದೆ ಅಣಬೆನ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ.
ಸಿಪ್ಪೆ ತೆಗೆದು ಕ್ಲೀನ್ ಮಾಡೋದಿದ್ರೆ ನಾವು ಏನು ಮಾಡಬೇಕು, ಮೊದಲು ಇದ್ರ ದಂಟು ಮತ್ತು ಇದ್ರ ಫ್ಲಶ್ ಇದೆಯಲ್ಲ ಮೇಲ್ಗಡೆ ಭಾಗನ ಸಪ್ರೇಟ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಕೈಯಲ್ಲಿ ಈ ಥರ ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಇದನ್ನ ನೀವು ಮಾಡಲೇಬೇಕು, ಯಾಕಂತಂದರೆ ಮೇಲ್ಗಡೆ ಏನಾದರೂ ಕೊಳೆ ಅಥವಾ ಏನಾದರೂ ಇದ್ದರೆ ಈ ಥರ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ. ನೀಟಾಗಿ ಒರೆಸ್ಬಿಡ್ಬೇಕು ಈ ಥರ ಕೈಯಿಂದ ನೋಡಿ, ಈ ಥರ ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಅಥವಾ ಒಂದು ಬಟ್ಟೆಯಿಂದ ನೀವು ಒರೆಸಿದ್ರೂ ಆಗುತ್ತೆ. ಅದಾದ ನಂತರ ಎಲ್ಲದನ್ನು ಈ ಥರ ಇದರ ದಂಟು ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಂಡಾದ ನಂತರ ಇವಾಗ ನಾರ್ಮಲಾಗಿ ಬಿಸಿನೀರಿರುತ್ತಲ್ವ, ಉಗುರು ಬೆಚ್ಚಗಿಂತ ಜಾಸ್ತಿ ಬಿಸಿನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ, 1-2 ಕಳ್ಳು ಉಪ್ಪು ಹಾಕಿ, ಜಾಸ್ತಿ ಉಪ್ಪು ಹಾಕಬೇಡಿ. ಉಪ್ಪು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಅಣಬೆನ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ನೀವು ಉಪ್ಪು ನೀರಲ್ಲಿ, ಅಂದರೆ ತುಂಬ ಉಪ್ಪು ಹಾಕಬಾರ್ದು, ಪದಾರ್ಥಕ್ಕೆ ಆಮೇಲೆ ನಮಗೆ ಉಪ್ಪು ಅಡ್ಜಸ್ಟ್ ಮಾಡುವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಈ ನೀರಲ್ಲಿ ಜಸ್ಟ್ ಒಂದು 10 ಸೆಕೆಂಡ್ಸು ಬೇಡ, ಇಮ್ಮಿಡಿಯೇಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡು ತೆಗೆದು ಬಿಡಬೇಕು. ಯಾಕಂತಂದರೆ ನೀರಲ್ಲಿ ಎಷ್ಟು ಹೊತ್ತು ನೀವು ಅಣಬೆನ ಬಿಡ್ತೀರಾ ಅಷ್ಟು ಅದು ಸಪ್ಪೆ ಆಗೋ ಚಾನ್ಸಸ್ ಇರುತ್ತೆ, ಪದಾರ್ಥ ಸರಿಯಾಗಿ ಬರಲ್ಲ, ತುಂಬಾ ಬೇಗ ಅಣಬೆಗೆ ನೀರು ಎಳ್ಕೊಳ್ಳುತ್ತೆ. ಆದ್ದರಿಂದ ಬೇಗ ಉಪ್ಪು ನೀರಲ್ಲಿ ಏನು ಜಾಸ್ತಿ ನೀವು ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ, ಬೇಗ ಜೆಮ್ಸ್ ಅಥವಾ ಏನು ಕೊಳೆ ಇದ್ದರೂ ಕ್ಲೀನಾಗಿ ಹೋಗುತ್ತೆ. ಇವಾಗ ನಾನು 2 ವಿಧಾನ ಕೂಡ ಹೇಳಿದ್ದೀನಿ. ಸಿಪ್ಪೆ ತೆಗೆದು ನೀವು ಕ್ಲೀನ್ ಮಾಡಿಕೊಂಡ್ರಿ ಅಂತಂದರೆ ಅದು ತುಂಬಾ ಒಳ್ಳೆಯದು, ಪರ್ಫೆಕ್ಟಾಗಿ 100% ಕ್ಲೀನ್ ಆಗುತ್ತೆ. ಸಿಪ್ಪೆ ತೆಗೆದು ಕ್ಲೀನ್ ಮಾಡಿದ್ರಿ ಅಂತಲೂ ಒಳ್ಳೆಯದೇ, ನೀರಲ್ಲಿ ತೊಳೆದು ಕ್ಲೀನ್ ಮಾಡಿದರೂ ಒಳ್ಳೆಯದೇ, ಬಟ್ ಸ್ವಲ್ಪ ಸಪ್ಪೆ ಆಗುತ್ತೆ ಅಷ್ಟೇ, ಎರಡಕ್ಕೂ ಇರುವ ಡಿಫ್ರೆನ್ಸ್. ಆದರೆ ಇಲ್ಲಿ ಒಂದು ನೆನಪಿಡಿ, ನೀವು ಯಾವುದೇ ಕಾರಣಕ್ಕೆ ಅಣಬೆನ ಕಟ್ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ತೊಳೆಯಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬಾ ಸಪ್ಪೆ ಆಗುತ್ತೆ ಈ ಥರ ಮಾಡೋದ್ರಿಂದ. ಈ ಅಣಬೆ ಅಥವಾ ಮಶ್ರೂಮ್ ಇದೆಯಲ್ವ, ಚಿಕ್ಕವರಿಂದ ದೊಡ್ಡವರ ತನಕ ಎಲ್ರಿಗೂ ತುಂಬಾ ಒಳ್ಳೆಯದು. ಯಾಕಂತಂದರೆ ಇದರಲ್ಲಿ ಹೈಯೆಸ್ಟ್ ವಿಟಮಿನ್ಸ್, ಪ್ರೋಟೀನ್ಸ್, ಅದಾದ ನಂತರ ಫೈಬರ್ ಅಂಶ, ಹಾಗೆಯೇ ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ಜಾಸ್ತಿ ಇರೋದ್ರಿಂದ ಇದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡೈಜೆಷನ್ಗೆ ತುಂಬಾ ಒಳ್ಳೆಯದು, ಹಾರ್ಟಿಗೆ ನಮ್ಮದು ತುಂಬಾ ಒಳ್ಳೆಯದು. ಅನಂತರ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಇರುತ್ತಲ್ವ ಅದನ್ನ ಕಿಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಕೆಲವೊಂದು ರಿಸರ್ಚ್ಗಳು ಏನು ಸಜೆಸ್ಟ್ ಮಾಡ್ತವೆ ಅಂತ ಅಂದರೆ ಅಣಬೆ ಅಥವಾ ಈ ಮಶ್ರೂಮನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಅಂದರೆ ಈ ಕ್ಯಾನ್ಸರ್ ಏನಿರುತ್ತೆ ಅದರ ಎಗೇನ್ಸ್ಟ್ ಹೋರಾಡುವ ಶಕ್ತಿ ಕೂಡ ಈ ಅಣಬೆಗೆ ಇರುತ್ತೆ ಅಂತ ಹೇಳ್ತದೆ. ಈವನ್ ಡಯಾಬಿಟೀಸ್ ಪೇಷಂಟ್ಗಳಿಗೆ ಕೂಡ ಈ ಅಣಬೆ ಇರುತ್ತಲ್ವ ಅದು ದೇಹದಲ್ಲಿರುವಂಥ ಸಕ್ಕರೆ ಅಂಶನ ಕಮ್ಮಿ ಮಾಡುತ್ತೆ ಅಂತ ರಿಸರ್ಚ್ಗಳು ಹೇಳ್ತವೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಇದೆಯಲ್ಲ, ಈ ಅಣಬೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ವಾರಕ್ಕೆ ಅಟ್ಲೀಸ್ಟ್, ಕಾಸ್ಟ್ಲಿ ಹೌದು, ಬಟ್ ಅಟ್ಲೀಸ್ಟ್ ವಾರಕ್ಕೆ 1 ಸರಿ ಅಥವಾ 2 ಸರಿ ಇದನ್ನ ಯೂಸ್ ಮಾಡಿದರೆ ಟೋಟಲ್ ಆಗಿ ನಾವು ಹೆಲ್ದಿಯಾಗಿರ್ಬೋದು. ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ನೀವು ಎಲ್ರಿಗಿಂತ ಬೇಗನೆ ನಮ್ಮ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.